ದೇಶದ ಫೆಡರಲ್ ವ್ಯವಸ್ಥೆಯನ್ನು ಉಳಿಸುವ ಮೂಲಕ ರೈತರ ಬದುಕನ್ನು ದುಸ್ತರಗೊಳಿಸುವ ಹೊಸ ಕಾನೂನನ್ನು ಮೋದಿ ಮತ್ತು ಬಿಜೆಪಿ ರೂಪಿಸಿದೆ ಎಂದು ಎಸ್ಡಿಪಿ ಜಿಲ್ಲಾಧ್ಯಕ್ಷ ಎನ್ಯು ಅಬ್ದುಲ್ ಸಲಾಂ ಹೇಳಿದ್ದಾರೆ. ಜಾಗತಿಕ ಸಾಮ್ರಾಜ್ಯಶಾಹಿ ಶಕ್ತಿಗಳನ್ನು ಸಂರಕ್ಷಿಸಲಿರುವ ನೂತನ ತಂತ್ರವಾಗಿದೆ ಈ ಕಾನೂನು. ಲಕ್ಷಾಂತರ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿರುವ ದೇಶದಲ್ಲಿ ರೈತರ ಸಂರಕ್ಷಣೆಗಾಗಿರುವ ಯಾವೊಂದು ಕ್ರಮಗಳನ್ನು ಕೇಂದ್ರ ಸರ್ಕಾರ ನಡೆಸುತ್ತಿಲ್ಲ. ಕೃಷಿ ಕ್ಷೇತ್ರ ನಾಶ ಮಾಡುವ ಬಿಜೆಪಿಯ ಸಂಚಿನ ವಿರುದ್ಧ ಅಕ್ಟೋಬರ್ 1ರಿಂದ 31ರವರೆಗೆ ಜಾಗೋ ಕಿಸಾನ್ ಎಸ್ಡಿಪಿಐ ರಾಷ್ಟ್ರೀಯ ಅಭಿಯಾನದ ಅಂಗವಾಗಿ ಕಾಸರಗೋಡು ಜಿಲ್ಲಾ ಸಮಿತಿ ಆಯೋಜಿಸಿದ ಜಿಲ್ಲಾ ಸೈಕಲ್ ಪ್ರವಾಸಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು. നമ്മുടെ ഇന്നത്തെ ഈ സൈക്കിൾ പര്യടനം ജില്ലാതല സൈക്കിൾ പര്യടനം ഫ്ലാഗ് ഓഫ് ചെയ്യുന്നതിന് ഇവിടെ എത്തിയ ഈ നാടിൻ്റെ കർഷകർ, ഈ നാടിൻ്റെ സഹോദരങ്ങൾ, ഈ നാടിൻ്റെ പൾസ് അറിയുന്നത്, ചലനമറിയുന്നത് എൻ്റെ പ്രിയപ്പെട്ട സഹോദരങ്ങൾ. 4 ലക്ഷം ആളുകൾ ആത്മഹത്യ ചെയ്ത കർഷകർ ആത്മഹത്യ ചെയ്ത രാജ്യമാണ് നമ്മുടെ രാജ്യം. ആത്മഹത്യ ചെയ്യുന്നത് സന്തോഷത്തോടെയാണ്. ಆತ್ಮಹತ್ಯೆ ചെയ്യുന്നത് പ്രതിസന്ധികൾ തരണം ചെയ്യാൻ സാധിക്കും. ಸಾಮಾಜಿಕ ಕಾರ್ಯಕರ್ತ ಮತ್ತು ರೈತ ಮಿಲ್ಕಿ ವೇಗಸ್ ಸಂಬಿತಾಡಿ ಅವರು ಸೈಕಲ್ ರ್ಯಾಲಿಗೆ ಚಾಲನೆಯನ್ನ ನೀಡಿದರು. ನಾಡಿನ ಹೆಮ್ಮೆಯ ಕೃಷಿಕರಾದ ಮಿಲ್ಕಿ ವೇಗಸ್, ದಿನೇಶ್ ಅಂಬಿತಡಿ, ಮಂಜಪ್ಪ ಶೆಟ್ಟಿ, ರಾಯಲ್ ವೇಗಸ್, ರಾಜೇಶ್ ವೇಗಸ್, ರೇವತಿ ಮುಂತಾದವರನ್ನ ಈ ವೇಳೆ ಸನ್ಮಾನಿಸಲಾಯಿತು. ಈ ಸಂದರ್ಭ ಜಿಲ್ಲಾ ಉಪಾಧ್ಯಕ್ಷ ಇಕ್ಬಾಲ್ ಹೊಸಂಗಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಖಾದರ್ ಅರಾಫಾ, ಜಿಲ್ಲಾ ಕೋಶಾಧಿಕಾರಿ ಸಿದ್ದಿಕ್ ಪೆರ್ಲಾ, ಜಿಲ್ಲಾ ಕಾರ್ಯದರ್ಶಿಗಳಾದ ಸವಾದ್ ಸಿಎ, ಅಬ್ದಲ್ ಏರಿಯಾರ್ ಮೊದಲಾದವರು ಉಪಸ್ಥಿತರಿದ್ದರು.